ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ದೀಪದಿಂದ ದೀಪವ ಹಚ್ಚಬೇಕು ಮಾನವ, ಪ್ರೀತಿಯಿಂದ ಪ್ರೀತಿ ಹಂಚುತ್ತಾ ಅಂತ ಹೇಳ್ತಾ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಎಲ್ಲರ ಬಾಳಲು ಮತ್ತಷ್ಟು ಬೆಳಕನ್ನ ತುಂಬಲಿ ಅಂತ ಹೇಳ್ತಾ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ದೀಪಾವಳಿ ವಿಶೇಷ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ ಮ್ಯಾನ್ ತೂರ್ದಾಲ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಸತ್ಯನಾಥ್ ಸ್ಟೋರ್ಸ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೇನೆ ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. ಎಸ್, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ಯಾವಾಗಲೂ ಬೇರೆ ಬೇರೆದಂತಹ ಅಡುಗೆಯನ್ನ, ವಿಶೇಷವಾದಂತಹ ಅಡುಗೆಯನ್ನ ನೋಡ್ತಾ ಇರ್ತೀರ. ಆದ್ರೆ ಇವತ್ತು ದೀಪಾವಳಿ ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಅಡುಗೆ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಮ್ಮ ಜೊತೆ ಸುಮತಿ ಅವರು ಇದ್ದಾರೆ. ಏನು ಸ್ಪೆಷಲ್ ಆಗಿ ದೀಪಾವಳಿಗೆ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದ್ರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯ. ಎಸ್, ದೀಪಾವಳಿ ಅಂತ ಹೇಳಿದಾಗ ನಿಮ್ಮ ಮೈಂಡಿಗೆ ಏನು ಬರುತ್ತೆ? ಈಗ ಫಸ್ಟ್ ಆಗಿ ಅಡುಗೆ ಬಿಟ್ಟು ದೀಪ, ಎಲ್ಲಿ ನೋಡಿದ್ರು ದೀಪ. ದೀಪಾವಳಿ ಅಂದ್ರೆ ದೀಪನೇ. ಹೌದು, ಎಲ್ಲಾ ಮನೆಯಲ್ಲೂ ದೀಪಗಳದ್ದೇ ಹಬ್ಬ. 3 ದಿನ ಅಂತೂ ಎಲ್ಲಿ ಇಲ್ಲದ್ರು ಒಂದು ಪಟಾಕಿ ಅಂತ ಸೌಂಡ್ ಕೇಳ್ತಾ ನೈಟ್ ಆದ್ರೆ ದೀಪಗಳ ಎಲ್ಲ ಕಡೆ ಗೂಡು ದೀಪ, ಎಲ್ಲ ಮನೆಯಲ್ಲೂ ಗೂಡು ದೀಪ ಮತ್ತೆ ದೀಪ. ಓಕೆ, ಅದು ಒಂದು ರೀತಿಯ ದೀಪಾವಳಿ ಅಂತ ಹೇಳಿದ್ರೆ. ದೀಪಾವಳಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ಹೇಗೆ ಹೇಳಿದ್ರೆ ಅವತ್ತಿಂದ ಬೆಳಕು ಇನ್ನಷ್ಟು ಅಂದ್ರೆ ನಮ್ಮ ಜೀವನದಲ್ಲಿ ಕೂಡ ಜಾಸ್ತಿ ಬರಲಿ ಅಂತ ಹೇಳೋದು, ಅದು ಕೂಡ ಒಂದು ದೀಪಾವಳಿಯ ಒಂದು ವಿಶೇಷ ಅಂತ ಹೇಳ್ಬೋದಲ್ಲ. ಓಕೆ, ಇವತ್ತು ನಮ್ಮ ರುಚಿ ಅಡುಗೆ ಮನೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದಾರೆ? ಸ್ಪೆಷಲ್ ಅಂದ್ರೆ ನಾವು ದೀಪಾವಳಿಗೆ ಚಕ್ಕುಲಿ, ಶಂಕರಪಳಿ, ಖಾರಕಡಿ ಎಲ್ಲ ಅಂಗಡಿಯಿಂದ ತರುವುದಲ್ಲ, ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ 2-3 ಮನೆಯವರು ಒಟ್ಟಾಗಿ ಸೇರಿ ಮಾಡಿ ಮನೆ ಹಂಚುವುದು. ಅಂದ್ರೆ ಈಗ ಏನು ಚಕ್ಕುಲಿ ಮಾಡ್ತೇನೆ ಒಂದು, ಇನ್ನೊಂದು ಕಡಲೆ ಹಿಟ್ಟಿನಿಂದ ಒಂದು ಸಿಹಿಯಾದ ಉಂಡೆ ಮಾಡ್ತೇನೆ. ಓಕೆ, ಎರಡನ್ನು ಮಾಡ್ಲಿಕ್ಕೆ ಟೈಮ್ ಜಾಸ್ತಿ ತಗೊಳ್ಲಿಕ್ಕಿಲ್ಲ. ದೀಪಾವಳಿ ಮತ್ತೆ ನಿಮಗೆ ದೀಪಾವಳಿ ಮನೆಯಲ್ಲಿ ಮಾಡ್ಲಿಕ್ಕೆ ಉಂಟಲ್ಲ, ಹಾಗಾಗಿ ಹಾಗಾದ್ರೆ ಎರಡನ್ನು ಮಾಡ್ಲಿಕ್ಕೆ ಅಡುಗೆ ರೂಮ್ ಹೋಗುವ. ಎಸ್ ಮ್ಯಾಮ್, ಅಡುಗೆ ಮನೆ ಅಂತ ಹೇಳಿದ್ರೆ ಯಾವಾಗಲೂ ನಿಮಗೆ ಅಡುಗೆ ಮನೆದ ಬರೋದಕ್ಕಿಂತ ದೀಪಾವಳಿ ದಿವಸ ಅಡುಗೆ ಮನೆ ಬಂದ್ರೆ ತುಂಬಾ ಚೆಂದಾಗಿರುತ್ತಲ್ಲ. ಏನು ಅಡುಗೆ ಮಾಡೋದು ಸ್ಪೆಷಲ್ ಆಗಿ ಅಂತ ಇವತ್ತು ಚಕ್ಕುಲಿ ಮಾಡ್ಲಿಕ್ಕೆ ಇದ್ದಾರಲ್ಲ. ಫಸ್ಟಿಗೆ ಚಕ್ಕುಲಿ ಮಾಡುವ. ಏನು ಬೇಕು ಫಸ್ಟಿಗೆ? ಅದಕ್ಕೆ ನನಗೆ ಒಂದು ಪ್ಲೇಟ್ ಕೊಡಿ. ಅಂದ್ರೆ ಏನು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು, ಅದು ನಮಗೆ ಸ್ಟೀಮ್ ಮಾಡಬೇಕು. ಇದನ್ನು ಸ್ವಲ್ಪ ಸ್ಟೀಮ್ಗೆ ಇಡಿ, ಬಿಸಿಗೆ ಇಡಿ ಕುಕ್ಕರ್ದು. ಓಕೆ, ಇದು ನೋಡಿ, ಈಗ ನಾವು ಇದು ಬಿಸಿಗೆ ಇಡುದಾ? ಹೌದು, ಅದು ಆನ್, ಗ್ಯಾಸ್ ಆನ್ ಮಾಡಿ. ಸ್ವಲ್ಪ ಸ್ಲೋ ಮಾಡಿ ಗ್ಯಾಸ್. ಮತ್ತೆ ಇದಕ್ಕೆ ನೀರು ಎಷ್ಟು ಹಾಕಿದ್ರು? ಒಂದು ಗ್ಲಾಸ್ ಅಲ್ಲ, ಅದು ಸ್ವಲ್ಪ ಜಾಸ್ತಿ ಏನು ಬೇಯಲಿಕ್ಕಿಲ್ಲ. ಇದು ಒಂದು 5-10 ನಿಮಿಷ ಸ್ಟೀಮ್ ಆಗ್ಲಿಕ್ಕೆ ಅಷ್ಟೇ. ನೋಡಿ, 1 ಕಪ್ ಗೋಧಿ ಹಿಟ್ಟಲ್ಲ. ಓಕೆ, ಇದು ಸ್ಟೀಮ್ ಮಾಡಿಕ್ಕೆ ಆ ತರದೇ ಬಟ್ಟೆ ಯೂಸ್ ಮಾಡ್ಕೊಂಡು. ಮತ್ತೆ 1 ಕಪ್ ಸಣ್ಣ ಕಪ್ಪಲ್ಲಿ ಅದರ ಅರ್ಧ ಆಗುವಷ್ಟು ಅಕ್ಕಿ ಹಿಟ್ಟು. ಗೋಧಿ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಬೇಕಾ? ಚಕ್ಕುಲಿ ತುಂಬಾ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಕಡಲೆ ಹಿಟ್ಟು ಮತ್ತೆ ರವಾ ಎಲ್ಲ ಹಾಕಿ ಎಂತ ಹಾಕಿದ್ರು ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಲೇಬೇಕು. ಇದು ಈಗಿನ ಒಳ್ಳೆ ವೈಟ್ ಬಟ್ಟೆಯಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿರ್ತದೆ. ಯಾಕಂದ್ರೆ ನಾವೀಗ ಬೌಲಲ್ಲೆಲ್ಲ ಇಡ್ಲಿಕ್ಕೆ ಆಗುದಿಲ್ಲ, ಅದು ನೀರು ಬೀಳ್ತದೆಲ್ಲ ಒಳಗೆ. ಅದಕ್ಕೆ ಈ ತರ ಮಾಡಿದ್ರೆ ಬೆಸ್ಟ್, ನಮಗೆ ವಾಪಸ್ ಅದನ್ನ ತೆಗಿಲಿಕ್ಕೆ ಈಸಿ ಆಗ್ತದೆ. ಇದನ್ನು ಸರಿಯಾಗಿ ಹೀಗೆ ಫೋಲ್ಡ್ ಮಾಡಿ ಈಗ ಇದನ್ನು ಸ್ಟೀಮ್ ಆಗಬೇಕು. ಇದನ್ನು ಒಂದು 10 ನಿಮಿಷ ಇಡುವ ನಾವು. 10 ನಿಮಿಷ ಇದು ಸ್ಟೀಮ್ ಆಗಬೇಕು. 10 ನಿಮಿಷದಾಗ ಅದು ಸರಿ ಆಗ್ತದೆ. ಆಮೇಲೆ ಅದನ್ನು ಇದು ಮಾಡಲಿ, ನಮಗೆ ಕೆಲವು ಕೆಲಸ ಉಂಟು ಅದರಲ್ಲಿ.
ಹಾಗಾದ್ರೆ ಇದು ಈಗ ಇದು 10 ತಿನ್ನುವಷ್ಟು ನಿಮಿಷದ ಸುಲಭ ಇಲ್ಲ, ತಿನ್ನುವಷ್ಟು ಸುಲಭ ಇಲ್ಲ. ಹೌದು, ಸುಮಾರು ಕೆಲಸ ಉಂಟು ಚಕ್ಲಿಯಲ್ಲಿ. ಅದು ದೀಪಾವಳಿ ಅಂತ ಹೇಳಿದಾಗ ಹಾಗಲ್ಲ, ಹಾಗೇನೆ. ಅಡುಗೆಗೆ ಕೆಲಸ ಜಾಸ್ತಿ ಬರುತ್ತೆ. ಜಾಸ್ತಿ. ನಮಗೆಲ್ಲ ಪಟಾಕಿ ಎಲ್ಲ ಹೊಡ್ಕೊಂಡು ಆ ಕಡೆ ಹೊರಗಡೆ ಇರ್ತೇವೆ. ಮಹಿಳೆಯರಿಗೆ ಜಾಸ್ತಿ ಮನೆ ಅಡುಗೆ ಒಳಗೆ ಹೌದು. ಅಡಿಗೆ ಮಾಡುದು, ಬೇರೆ ಬೇರೆ ತಿಂಡಿ ಮಾಡುದು. ದೀಪಾವಳಿ ಅಂತೂ ನಾವು 1 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡ್ತೇವೆ. ಗೋಪೂಜೆ ಆ ಥರ ಏನಾದ್ರು ಅದನ್ನು ಅಮ್ಮನ ಮನೆ ಆಚೆ ಎಲ್ಲ ಮಾಡ್ತಾರೆ. ಅದು 3ನೇ ದಿನ ಗೋಪೂಜೆ ಮಾಡಿ ಅದಕ್ಕೂ ಅದು ಗಟ್ಟಿ ಅಂತ ತಿನ್ನಿಸ್ತೇವೆ, ಪೂಜೆ ಮಾಡ್ತೇವೆ. ಅದಕ್ಕೆ ಆರತಿ ಇರ್ತೇವೆ. ನಮ್ಮ ಮನೇಲಿ ಕೂಡ ಈ ಏನು ಗೋಪೂಜೆ ಅಂತ ಹೇಳಿದ್ರೆ ಸ್ಪೆಷಲ್ ಆಗಿ ಮಾಡ್ತಾರೆ. ಅದಕ್ಕೆ ಗೋವನ್ನ ಕರೆಯುವುದು, ತುಂಗೆ, ಅದು ಹೆಸರು ಇದೆ ಅಲ್ಲ, ಅದಕ್ಕೆಲ್ಲ ಚೆನ್ನಾಗಿದೆ. ಹಾರ ಹಾಕಿ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಅದೆಲ್ಲ ಅದೊಂದು ಖುಷಿ. ಒಂದೊಂದು ಕಡೆದು ಒಂದೊಂದು ರೀತಿ ಇರ್ತದೆ. ಗೋ ಪೂಜೆ ಮತ್ತೆ ಗೋವಿನ ಹತ್ತಿರ ಒಂದು ಅಂಗರ ಅಂತ ಇರುತ್ತೆ, ಕಲ್ಲು ಎಲ್ಲ ಇರುತ್ತೆ ನೋಡಿ. ಹೌದೌದು, ಅದಕ್ಕೂ ಕೂಡ ಪೂಜೆ ಮಾಡ್ತೇವೆ. ಏನು ಬಲಿಯಂದ್ರ ಪೂಜೆ ಅಂತ ಇರುತ್ತಲ್ಲ, ನಾವು ಹೊರಗಡೆ ವಿಶೇಷ. ಹೌದು, ಅದೊಂದು ಚೆನ್ನಾಗಿರುತ್ತೆ. ದೀಪಾವಳಿ ಅಂತ ಹೇಳಿದ್ರೆ ಅದೇ ಅಲ್ಲ, 3 ದಿವಸ ನಂತರ ಬಿಟ್ಟು ಅದರ ಮರವನ್ನೆಲ್ಲ ತಗೊಂಡೋಗಿ ಗದ್ದೆಯಲ್ಲೆಲ್ಲ ದೀಪ ಇಟ್ಟು ಪುನಃ ಎಲ್ಲ ಹೂ ಎಲ್ಲ ಇದು ಮಾಡಿ ಪುನಃ ಅದು ಹೂ ಅಂತ ಒಂದು ಬೊಬ್ಬೆ ಹೊಡಿಲಿಕ್ಕೆ ಅದು ಗಮ್ಮತ್ತಾಗುತ್ತೆ. ನಮ್ಮ ಮನೇಲಿ ಬೊಬ್ಬೆ ಹೊಡಿಲಿಕ್ಕೆ, ಬೊಬ್ಬೆ ಹೊಡಿದ್ರೆ ಆ ಕಡೆ ಮನೆ ಸಾಧಾರಣ ಇಲ್ಲಿ ತುಂಬಾ ಜನ ಸೇರ್ಕೊಂಡೆಲ್ಲ ಮಾಡುದು, ತುಂಬಾ ಗಮ್ಮತ್ತು. ಹೌದೌದು, ಹಳ್ಳಿ ಕಡೆ ಎಲ್ಲ ಹೋದ್ರೆ ಅಂತದೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ಸಿಟಿ ಕಡೆ ಈಗ ಹೋಗುದು, ಅಂಗಡಿಯಿಂದ ತರುವುದು, ತಿನ್ನುವುದು, ಅಷ್ಟು ಹೊಸತು ಬಟ್ಟೆ ಹಾಕಿದ್ರಷ್ಟೇ. ಈ ಕಡೆ ಆದ್ರೆ ಪೇಟೆಯಲ್ಲಿ ಆದ್ರೆ ಗೂಡು ದೀಪ, ಗೂಡು ದೀಪ, ಪಟಾಕಿ ಸೌಂಡು. ಇದು ಇನ್ನು ಸಾಕು, ಗ್ಯಾಸ್ ಆಫ್ ಮಾಡುವ. ಜಾಸ್ತಿ ಟೈಮ್ ತಗೊಳ್ಳಿಕ್ಕಿಲ್ಲ, ಯಾಕಂತ ಹೇಳಿದ್ರೆ ನಮ್ಗೆ ಈಗ ನೈಟ್ ಕೂಕ್ಲೆಲ್ಲ ಹಾಕ್ಲಿಕ್ಕೆ ಉಂಟಲ್ಲ, ಹೂ ಹಾಕ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ಅದ್ರ ಮೊದಲೆಲ್ಲ ರೆಡಿ ಆಗ್ಬೇಕಲ್ಲ. ಓಕೆ, ಇದು ರೆಡಿ ಆಗಿದೆ. ಹೌದು, ಅದು ಸಾಕು. ಓಕೆ, ಇನ್ನು ಇದನ್ನು ಈಗ ತೆಗೆಯುವ. ಓಕೆ, ಸ್ವಲ್ಪ ತಣ್ಣಗಾಗ್ಲಿ. ಓಕೆ, ಅದು ಹಿಟ್ಟು ಕರೆಕ್ಟ್ ಆಗಿ ಬರುತ್ತಾ ಹೇಗೆ? ಚಂದ ಬರ್ತದೆ. ಓಕೆ, ಅದಕ್ಕೆ ನೀರು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ಹೇಗೆ? ಹೌದು, ಈಗ ನಾವು ಅದನ್ನು ನೀರು ಹಾಕಿ ಚಪಾತಿ ಹಿಟ್ಟು ಮಾಡಿದ ತರ ಮಾಡ್ಬೇಕು, ಆಮೇಲೆ ಚಕ್ಲಿ. ಹಾಗಾದ್ರೆ ಈಗ ಇದಕ್ಕೆ ಸ್ಟೀಮಿಗೆ ಇಟ್ಟಿದ್ದು ನಾವು ಬೈಲಿಕ್ಕೆ ಸ್ವಲ್ಪ ಅದು ಇದಾಗ್ತದೆ, ಓಪನ್ ಆಗ್ತದೆ ಅದು ಹಿಟ್ಟು. ನಾವೆಂದ್ರೆ ಫ್ರೈ ಅಂತ ಮಾಡುದಿಲ್ಲ, ಸ್ಟೀಮ್ ಮಾಡಿ ಅದು ಸಾಫ್ಟ್ ಆಗಿ ಕ್ರಿಸ್ಪಿ ಆಗಿ ಬರ್ತದೆ. ದೀಪಾವಳಿಗೆ ಸ್ಪೆಷಲ್ ಟೇಸ್ಟ್. ಓಕೆ, ಇದನ್ನೀಗ ನಾವು ಇದರಲ್ಲಿ ನೋಡಿ, ಇದರಲ್ಲೆಲ್ಲ ಇದು ಮಾಡುವ ನಾವು. ಹೌದು, ಹುಡಿ ಎಲ್ಲ ಇದಕ್ಕೆ ಬೌಲಿಗೆ ಬೀಳ್ಬೇಕು. ಇದಕ್ಕೆ ವಾಟರ್ ಮಿಕ್ಸ್ ಮಾಡ್ಲಿಕ್ಕೆ ಇದ್ದ ಕಾರಣ. ಹೌದು, ಈಗ ನಾವು ಅದನ್ನು ಮತ್ತೆ ನೀರು ಹಾಕಿ ಚಪಾತಿ ಹಿಟ್ಟಿನ ತರ ಮಾಡಿದ್ರೆ ಮತ್ತೆ ಮುಗೀತು ಕೆಲಸ ಅಲ್ಲಿಗೆ. ಅಂತೂ ಇಂತೂ ದೀಪಾವಳಿ 3 ದಿನ ಅಂತೂ ಖುಷಿಯೋ ಖುಷಿ, ಖುಷಿಯೇ ಖುಷಿ. ಬೆಳಿಗ್ಗೆ ಎದ್ದು ರಂಗೋಲಿ ಹಾಕುವುದು. ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ? ಇವತ್ತು ಎಷ್ಟೊತ್ತಿಗೆ ಹೇಳ್ತೀರಾ ನೀವು ಬೆಳಿಗ್ಗೆ? ನಮ್ಮದು ನಾರ್ಮಲ್ ಡೈಲಿ 5-5:30 ಎದ್ದಾಗ್ತದೆ. ಅದೇ ಟೈಮ್. ನಿಮಗೇನು ದೀಪಾವಳಿ ದಿವಸ ಬೇಗ ಅಡಿಗೆ ಮಾಡಬೇಕು ಎಲ್ಲ ಮಾಡಿಲ್ಲ, ಬೇಗ ಆಗ್ಬೇಕು ಅಂತಿಲ್ಲ. ಈಗ ನೋಡಿ, ಇದು ಹಿಟ್ಟೆಲ್ಲ ನಮ್ಗೆ ಸಿಕ್ಕಿತ್ತು. ಈಗ ನನಗೆ ಇದಕ್ಕೆ ನೀರು ಬೇಕಾ? ಸ್ವಲ್ಪ ಅರಸಿನ ಕೊಡಿ. ಅರಸಿನ ಅಂತ ಬಂದಾಗ ಚಿಟ್ಕಿ ಬರ, ಸ್ವಲ್ಪ ಚಿಟ್ಕಿ ಬರ ಅಂತ. ಅರಸಿನ ಅಂದ್ರೆ ಇದಲ್ಲ, ಸ್ವಲ್ಪ ಚಿಟ್ಕಿ ಬರ ಹೇಳ್ತೇವೆ ಅಷ್ಟೇ, ಸಾಕು. ಇನ್ನು ಒಂದು ಅರ್ಧ ಚಮಚ ಚಿಲ್ಲಿ ಪೌಡರ್ ಕೊಡಿ. ಅರ್ಧ ಚಮಚ ಸಾಕು. ರಾಯಿ ಸವರ ಚಿಲ್ಲಿ ಪೌಡರ್ ಅರ್ಧ ಚಮಚ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ನೀವು ಮಾಡುವಾಗ ಹಾಕಿ ಅಷ್ಟೇ. ಸಾಕಲ್ಲ? ಹಾಂ, ಸಾಕು. ಈಗ ಅಂದ್ರೆ ಇದು ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ. ಜಾಸ್ತಿ ಬೇಕಾದ್ರೆ ಖಾರ ಜಾಸ್ತಿ ಹಾಕ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಈಗ ಜೀರಿಗೆ ಒಂದು ಅರ್ಧ ಚಮಚ. ಉಪ್ಪು ಹಾಕ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದಿಷ್ಟು ಹಾಕುವ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನನಗೆ ನೀರು ಕೊಡಿ. ನೀರು ಬೇಕಾ? ಹೌದು, ಈಗ ನೀರು ನಾವು ನೋಡ್ಕೊಂಡು ಹಾಕ್ತಾ ಹೋಗ್ಬೇಕು. ಇಲ್ಲಿ ಇಡಿ, ನಾನು ಹಾಕಿದ್ರೆ ಜಾಸ್ತಿ, ನೀವು ಹಾಕಿ ಜಾಸ್ತಿ ಹಾಕಿ ಬಿಟ್ರೆ ಮತ್ತೆ ಚಕ್ಕುಲಿ ಹೋಗಿ ಪಾಯಸ ಆಗ್ಬೋದು. ಈಗ ನೋಡಿ, ನೀರು ಹಾಕಿ ನಾನು ಕೈಯಲ್ಲಿ ಕಲಿಸ್ತೇನೆ. ಈಗ ಕೈ ರುಚಿ ಆಗ್ತಾ ಉಂಟು. ಹೌದು, ನೋಡಿಕೊಂಡು ಇದು ಮಾಡಬೇಕು, ನೀರು ಜಾಸ್ತಿ ಆಗಲಿಕ್ಕಿಲ್ಲ. ಹಾಗಾದ್ರೆ ಇವತ್ತು ನೀವು ಬಲಿ ಅಂದ್ರೆ ಕುಕ್ಲಾಕಿಗೂ ಹೋಗ್ಲಿಕ್ಕೆ ಉಂಟಾ? ಇವತ್ತು ಹೋಗ್ಲಿಕ್ಕೆ ಉಂಟು. ಅಮ್ಮನ ಮನೆಗೆ ರಾತ್ರಿಯಾ? ಸಂಜೆ ಹೋಗುದು, ಮತ್ತೆ ರಾತ್ರಿ ಅಲ್ಲಿ ಎಲ್ಲ ರೆಡಿ ಮಾಡಿ ಹೊಡಿಸಿ ಆನಂತರ ಬರುವುದು. ಹೌದು, ಎಲ್ಲ ಮಕ್ಕಳನ್ನೆಲ್ಲ ಸೇರಿಸಿ ಗದ್ದೆಗೆ ಸುತ್ತು ಬರುವುದು. ಎಲ್ಲ ಆದ ನಂತರ ಖುಷಿ ಆಗ್ತದೆ ಅದೊಂದೆಲ್ಲ. ನಮ್ಗೆ ಅಂಥದ್ದೆಲ್ಲ ಇರ್ಬೇಕಪ್ಪ.
ಆ ದಿವಸ ಉಂಟಲ್ಲ, ನಿಮಗೆ ದೀಪಾವಳಿ ದಿವಸ ಈ ಗೋ ಪೂಜೆ ಅಂತ ಇರುತ್ತಲ್ಲ, ಆ ದನಗಳಿಗೆ ಕೂಡ ಕರೆಕ್ಟಾಗಿ ಗೊತ್ತಾಗ್ತದೆ ಇವತ್ತು ದೀಪಾವಳಿ ಪೂಜೆ ಮಾಡಲಿಕ್ಕೆ ದೀಪಾವಳಿ ಅಂತ. ನಾವು ಈಗ ಎಣ್ಣೆ ಬಿಸಿಗೆ ಇಟ್ಟು ಬಿಡುವ. ಯಾವುದು ಡಿಪ್ ಆಗಿಲ್ಲ? ಹೌದು, ಡೀಪ್ ಫ್ರೈಗೆ. ಹಾಗಾದರೆ ಬಾಣಲ್ಲಿ ಇಡಬೇಕಲ್ಲ? ಬಾಣಲಿಟ್ಟು ಎಣ್ಣೆ ಹಾಕಿ ಗ್ಯಾಸ್ ಆನ್ ಮಾಡಿ ಬಿಡಿ. ಓಕೆ, ನಾವು ಹಬ್ಬದ ದಿವಸ ಕೂಡ ಆರೋಗ್ಯಕರವಾದಂಥ ಆಯಿಲ್ ಬಳಸಬೇಕಲ್ಲ, ಹಾಗಾಗಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಇದಕ್ಕೆ ಚೂರು ಎಣ್ಣೆ ಹಾಕುವ. ಓಕೆ, ಎಣ್ಣೆನ ಯೂಸ್ ಮಾಡ್ತಿದ್ದೀವಿ. ಹೌದು, ಅದು ಪೇಸ್ಟ್ ನಾವು ಓಕೆ ಅದರೊಳಗೆ ಹಾಕಬೇಕಲ್ಲ. ಆಲ್ಮೋಸ್ಟ್ ನಮ್ಮದು ಈಗ ಚಕ್ಕುಲಿ ರೆಡಿ ಆಗ್ತಾ ಬಂತಲ್ಲ? ಚಕ್ಕುಲಿ ರೆಡಿ ಆಗ್ತಾ ಉಂಟು. ಕಲಂಶ ಆಗಿದೆ. ಎಣ್ಣೆ ಬಿಸಿ ಆದರೆ ಚಕ್ಕುಲಿ ಬಿಡುವುದೇ. ಓಕೆ, ಇದಕ್ಕೆ ಹಾಕುವ. ಈಗ ನಾವು ಹಾಕಿ ರೆಡಿ ಇಡುವ. ಒಂದೇ ಸಲಕ್ಕೆ ಆಗ್ತದಾ? ಒಂದೇ ಸಲಕ್ಕೆ ಆಗ್ತದೆ. ಓಕೆ, ನೀವು ಅದು ಏನು ಬಲೆ ಅಂದ್ರೆ ಕರಿಯೋದು ಅಂತ ಹೇಳಿದ್ರಲ್ಲ, ಅದರದ್ದು ಏನಾದರೂ ಗೊತ್ತುಂಟಾ ಹೇಗೆ ಕರಿಯೋದು ಏನು? ನಮ್ಮ ಎಂತದ ಹೇಳ್ತಾರೆ ಅದು, ಬಲೆ ಅಂದ್ರೆ ಆ ಥರ ಎಲ್ಲ ಹೇಳ್ತಾರೆ. ಎಂತ ಮೂಜಿ ಸುತ್ತು ಹಾಗೆ ತುಳುವಿನಲ್ಲಿ ಹೇಳ್ತಾರೆ. ಹೌದು, ನಾವಂತೂ ಹಿಂದಿನಿಂದ ಹೋಗಿ ಕೂಗು ಜೋರಾಗಿ ಒಬ್ಬಡಿದ್ದೆ. ನಮ್ಮಲ್ಲಿ ಅಪ್ಪ ಹೇಳೋದು ಡೈಲಿ ಅದನ್ನ ಏನು ಆ ಥರ ಕೂಗು ಕರೀತಾರಲ್ಲ, ಅದು ಬಲೆ ಅಂದ್ರೆ ಕರಿಯೋದಲ್ಲ, ಕರಿಯೋದು ಬಲೆಯಿಂದ ಕರಿಯೋದು. ಹೌದು. ಈಗ ನಾವು ಚಕ್ಲಿ ಇದಕ್ಕೆ ಪ್ಲೇಟಿಗೆ ಹಾಕುವ, ಅದಕ್ಕೆ ಡೈರೆಕ್ಟ್ ಹಾಕೋದು ಬೇಡ. ಅಂದ್ರೆ ಪ್ಲೇಟಿಗೆ ಹಾಕಿ ಆಮೇಲೆ ಆಮೇಲೆ ಹಾಕುವ. ಓಕೆ, ಅದು ಕರೆಕ್ಟ್ ಬರುತ್ತಾ? ಈಗ ಬರ್ತದೆ. ಅಷ್ಟು ಚಿಕ್ಕ ಸಾಕಾಗ್ತದಾ? ಹಬ್ಬ ದಿವಸ ಜಾಸ್ತಿ ಕೊಡ್ಬೋದು, ಜಾಸ್ತಿ ಹಾಕ್ಲಿಕ್ಕೆ ಆಗ್ತದೆ. ಇಲ್ಲದ್ರೆ ದೊಡ್ಡದಾದ್ರೆ 2 ಕೊಡ್ಬೇಕಲ್ಲ. ಸಣ್ಣ ಸಣ್ಣದ 3-4 ಕೊಟ್ಟರೆ. ನಾನು ನಿಮ್ಮಲ್ಲಿ ಬಂದ್ರೆ ಇಡೀ ಫ್ಯಾಮಿಲಿ ಕರ್ಕೊಂಡು ಬರ್ತೇನೆ, ಹಾಗಾಗಿ ಬನ್ನಿ. ಬರೋ ಮೊದಲು ಹೇಳಿದ್ರೆ ಆಯ್ತು. ಎಣ್ಣೆ ಬಿಸಿ ಆಯ್ತಾ? ಆಲ್ರೆಡಿ ಬಿಸಿ ಆಯ್ತು. ಸ್ಲೋ ಮಾಡಿ, ಗ್ಯಾಸ್ ಸ್ಲೋ ಮಾಡಿ, ಖರ್ಚಬಾರ್ದಲ್ಲ ನಮ್ದು ಚಕ್ಲಿ. ಬಿಸಿ ಆಗಿದೆಲ್ಲ ನೋಡುವ. ಸ್ವಲ್ಪ ಹಾಕಿ ಬಿಸಿಯಾಗಿ ಸ್ಲೋ ಮಾಡಿ, ಗ್ಯಾಸ್ ಸ್ಲೋ ಮಾಡಿದ್ದ. ಫುಲ್ ಸ್ಲೋ ಇಲ್ಲ? ಸ್ಲೋ ಇರಲಿ. ಮತ್ತಿದೆ ಖರ್ಚಿದೆ, ಬಿಸಿ ಆಗಿದೆ ನೋಡು. ಈಗ ಹಾಕ್ತೇನೆ. ಇದಕ್ಕೆ ಕರೆಕ್ಟ್ ಸೇಫ್ ಬರಬೇಕು ಅಂತಿಲ್ಲಲ್ಲ, ನಾವಿಗೆ ಬನ್ನಿಯಲ್ಲಿ ಹಾಕಿ. ಹೌದು, ನಾವು ಮತ್ತೆ ಅದನ್ನು ಕಟ್ ಮಾಡಿ ಹಾಕಿಡ್ತೇವೆ. ಎಲ್ಲ ಕರ್ಜಿಕಾಯಿ ಎಲ್ಲ ಮಿಕ್ಸ್ ಮಾಡಿ ಒಟ್ಟಿಗೆ ಹಾಕೋದಲ್ಲ. ಮತ್ತೆ ಒಂದು ಈ ಹುಡುಗಿಯರೆಲ್ಲ ರೆಡಿಯಾಗಿ ಅದನ್ನು ಇಟ್ಕೊಂಡು ಹೋಗುವುದೇ ಒಂದು ನೋಡುವುದು ಚಂದ. ಹೌದು, ಹರಿಯಾಣದಲ್ಲಿ ಹಾಕೊಂಡು ಎಲ್ಲ ಹುಡುಗಿಯರು ರೆಡಿಯಾಗಿ ಬಿಟ್ಟು ಒಟ್ಟಿಗೆ. ಅದರಲ್ಲಿ ಇನ್ನೂ ವಿಶೇಷ ಏನಾಗ್ತದೆ, ನಾವು ಯಾವುದು ಪ್ಲೇಟಲ್ಲಿ ಹಾಕ್ತೇವಲ್ಲ ಅದನ್ನು ಚಂದ ಮಾಡಿ ರೆಡಿ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಮತ್ತೆ ಈಗ ಎಲ್ಲ ಇಂಥ ಪ್ಲೇಟ್ಸ್ ಎಲ್ಲ, ಮೊದಲು ಅದು ಹರಿವಾಣ ಅಂತ ಬರ್ತದೆ, ಅದರಲ್ಲೇ ಹಾಕಿ ಕೊಡ್ಬೇಕು. ಈಗ ಇದಂತ ಇದು ಫ್ರೈ ಆಗಿದೆ, ತೆಗಿಯುವ. ಅದರ ಜೊತೆ ಮಕ್ಕಳೆಲ್ಲ ಏನು ಸುರುಸುರು ಕಡ್ಡಿ ಅಂತ ಅದೆಲ್ಲ ಸಂಜೆ ಹೊತ್ತು ಮಕ್ಕಳೆಲ್ಲ ರೆಡಿಯಾಗಿ ಹೂ ಮುಡ್ಕೊಂಡು ಎಲ್ಲ ತಾಲಿ ಹಿಡ್ಕೊಂಡು ಹೋಗೋದು ಒಂದು ನೋಡ್ಲಿಕ್ಕೇನೆ ಚಂದ. ಅದು ತಿನ್ಲಿಕ್ಕೆ ಮಾತ್ರ ಇನ್ನು ಬಾಕಿ ಇರೋದು, ಇನ್ನೂದು ಮಾತ್ರ ಬಾಕಿ. ಗ್ಯಾಸ್ ಆಫ್ ಮಾಡ್ತೇನೆ. ಓಕೆ, ಇನ್ನು ಸರ್ವ್ ಮಾಡೋದಲ್ಲ? ಸರ್ವ್ ಮಾಡುವ. ಈಗ ದೀಪಾವಳಿಯ ಚಕ್ಲಿ ಒಂದು ರೆಡಿ ಆಯ್ತು. ಓಕೆ, ಇನ್ನು ಕರ್ಜಿಕಾಯಿ ಅದೆಲ್ಲ ನಾವು ಮನೆಗೆ ಹೋಗಿ ಮಾಡಬೇಕು. ಓಕೆ, ಗರಿಗರಿಯಾದ ಚಕ್ಲಿ ರೆಡಿ ಅಲ್ಲ? ದೀಪಾವಳಿ ಸ್ಪೆಷಲ್ ಚಕ್ಕುಲಿ ಅಲ್ಲ? ನಾರ್ಮಲ್ ಆಗಿ ನಾವು ಚಕ್ಕುಲಿ ಎಲ್ಲ ಕಡೆ ತಿಂತೇವೆ, ದೀಪಾವಳಿ ಈ ಥರ ಮಾಡಿ ತಿಂದರೆ ಗಮ್ಮತ್ತಿರುತ್ತೆ. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದರೆ. ಓಕೆ, ಈ ದಿನ ದೀಪಾವಳಿ ಅಂದು ಸಾಕಾಗಿರುವಂತಹ ಚಕ್ಕುಲಿ ರೆಡಿ ಮಾಡಿಬಿಟ್ಟಿದ್ರೆ, ಇದರ ಜೊತೆ ಇನ್ನೂ ಮನೆಗೆ ಹೋದರೆ ಬೇರೆ ಬೇರೆ ತಿಂಡಿ ರೆಡಿ ಇರುತ್ತೆ ನಮ್ಮ ಸುಮತಿಯವರ ಮನೆಯಲ್ಲಿ. ಆದರೆ ಇವತ್ತು ನಮಗೆ ಚಕ್ಕುಲಿ ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ತೀನಿ. ಚಕ್ಲಿ ತಯಾರಿಸುವ ವಿಧಾನ: ಮೊದಲು 1 ಕಪ್ ಗೋಧಿ ಹಿಟ್ಟಿನೊಂದಿಗೆ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಮಿಶ್ರಣ ಮಾಡಿ ತೆಳು ಬಟ್ಟೆಯಲ್ಲಿ ಹಾಕಿ ಹಬೆಯಲ್ಲಿ ಬೇಯಿಸಿ. ಹಿಟ್ಟು ಬೆಂದ ನಂತರ ಜರಡಿ ಹಿಡಿದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ, ಅರ್ಧ ಚಮಚ ಮೆಣಸಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪವೇ ನೀರು ಹಾಕಿ ಕಲಸಿ ನಾದಿಕೊಳ್ಳಿ. ಆನಂತರ ಚಕ್ಲಿ ಒತ್ತಿನಲ್ಲಿ ಎಣ್ಣೆ ಸವರಿ
ಹಿಟ್ಟನ್ನು ತುಂಬಿಕೊಂಡು ಒತ್ತಿಕೊಳ್ಳಿ. ಬಳಿಕ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಒಂದೊಂದಾಗಿ ಹಾಕಿ ಕರಿಯಿರಿ. ಈಗ ಗರಿಗರಿಯಾದ ಚಕ್ಲಿ ತಯಾರು. ಓಕೆ, ಚಕ್ಕುಲಿ ಹೇಗೆ ಮಾಡೋದು ನೋಡಿದ್ರಲ್ಲ. ಇನ್ನು ಟೈಮ್ ಇಲ್ಲ, ಜಾಸ್ತಿ ಟೈಮ್ ಇಲ್ಲ. ಹಾಗಾಗಿ ಚಕ್ಕುಲಿ ಮಾಡಬೇಕು ಅಂತ ಹೇಳಿದರೆ ರಪ್ಪ ಇವಾಗಲೇ ಹೋಗಿ ಚಕ್ಕುಲಿ ರೆಡಿ ಮಾಡಿ ಅಂತ ಹೇಳ್ತಾ ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮನ್ ದಾಲ್ ಸತ್ಯನಾರಾಯಣ ಸ್ಟೋರ್ಸ್, ಟೆಕ್ನಿಕ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ಐಶ್ವರ್ಯ KT ಸ್ಪೆಷಲ್ ಟೀ. ಎಸ್, ದೀಪಾವಳಿ ವಿಶೇಷದಂದು ದೀಪಾವಳಿಯ ದಿವಸದಂದು ಸ್ಪೆಷಲ್ ಆಗಿ ಸುಮತಿ ಅವರು ಅಡುಗೆ ಮಾಡ್ತಾ ಇದ್ರು. ಇವಾಗ ಒಂದು ಸ್ಪೆಷಲ್ ಸ್ವೀಟ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಮ್ಯಾಮ್, ಇವಾಗ ಸ್ವೀಟ್ ಅಲ್ಲ, ಚಕ್ಕುಲಿ ಅಂತೂ ಖಾರದ ರೆಡಿ ಆಗಿದೆ. ಈಗ ಸ್ವೀಟ್ ಇದೆ. ಏನು ಮಾಡ್ತಿದ್ರು ಸ್ವೀಟ್? ಅದೇ ಹೇಳಿದ್ದು ಕಡಲೆ ಹಿಟ್ಟಿನಿಂದ ಬೇಸನ್ ಉಂಡೆ ಅಂತ. ಬೇಸನ್ ಉಂಡೆ ಅಂತ. ಕಡಲೆ ಹಿಟ್ಟು, ಸಕ್ಕರೆ ಹುಡಿ, ತುಪ್ಪ ಇಷ್ಟೇ ಇದಕ್ಕೆ ಬೇಕಾಗ್ತದೆ. 2-3 ಬಗೆ ಬೇಕಾದಲ್ಲ. ಕಡಲೆ ಹಿಟ್ಟು ಮೈನ್ ಬೇಕಲ್ಲ. ಓಕೆ, ಏನು ಮಾಡ್ಬೇಕು ಫಸ್ಟ್? ನನಗೆ ಬಾಣಲೆ ಕೊಡಿ. ಓಕೆ, ಬಾಣಲೆ ಅಂತ ಬೇಕಲ್ಲ. ಗ್ಯಾಸ್ ಆನ್ ಮಾಡಿ ಅದನ್ನು ಕಡಲೆ ಹಿಟ್ಟು ಹುರಿಲಿಕ್ಕೆ ಗ್ಯಾಸ್ ಸ್ಲೋ ಇರಲಿ, ಯಾಕೆಂದರೆ ಅದು ಪಕ್ಕ ಇದಾಗಬಾರ್ದು. ಇದು ತುಪ್ಪದಲ್ಲೇ ಮಾಡುವಂಥದ್ದು. ತುಪ್ಪದಲ್ಲೇ ಸ್ಲೋ ಆಗಿ ಫ್ರೈ ಮಾಡ್ತಾ ಹೋಗ್ಬೇಕು ನಾವು. ಇದಂತೂ ಲಡ್ಡು ಸಾಕಾಗಿರುತ್ತೆ ಅಂತ ಕಾಣುತ್ತೆ ಅಲ್ಲ. ಸಖತ್ತಾಗಿರ್ತದೆ ತಿನ್ನಲಿಕ್ಕೆ. ಇದು ಗ್ಯಾಸ್ ಸ್ಲೋ ಅಲ್ಲೇ ನಾವು ಇದನ್ನು ಫ್ರೈ ಮಾಡಬೇಕು. ಇದು ನೋಡಿ, 1 ಕಪ್ಪು ಕಡಲೆ ಹಿಟ್ಟು ಹಾಕಿದ್ದೇನೆ. 1 ಕಪ್ ಅಲ್ಲ. ಓಕೆ, 1 ಕಪ್ಪಲ್ಲಿ ಎಷ್ಟು ಲಾಡ್ ಮಾಡ್ಬೋದು? ಅದು ನಾವು ಕೆಲವು ಸಣ್ಣದು ಮಾಡ್ತಾರೆ, ಕೆಲವರು ದೊಡ್ಡದು ಮಾಡ್ತಾರೆ. ಆ ಲೆಕ್ಕದಲ್ಲಿ ಬರ್ತದೆಲ್ಲ. ನೀವು ದೊಡ್ಡದು ಮಾಡಿದ್ರೆ ಜಾಸ್ತಿ ಬರ್ಲಿಕ್ಕಿಲ್ಲ. ದೊಡ್ಡದು ಮಾಡಿದ್ರೆ, ಚಿಕ್ಕದಾದ್ರೆ ಸ್ವಲ್ಪ ಜಾಸ್ತಿ ಬರ್ಬೋದು. ಸ್ಲೋ ಅಲ್ಲಿ ಫ್ರೈ ಮಾಡ್ತಾ ಹೋಗ್ಬೇಕು. ಇದು ಕಡಲೆ ಹಿಟ್ಟು ಕರೆಕ್ಟ್ ಆಗಿ ಬರಬೇಕಾದ್ರೆ ಸ್ಲೋ ಮಾಡಬೇಕಲ್ಲ. ಇದರ ಲಾಡು ಮಾಡಿಟ್ರೆ 3 ದಿವಸ ಕೂಡ ಹಬ್ಬ ದಿವಸ ತಿನ್ಬೋದು. 1 ವಾರ 15 ದಿನ ಏನಾಗುದಿಲ್ಲ. ಯಾಕಂದ್ರೆ ತುಪ್ಪ ಅಷ್ಟೇ ಅಲ್ಲ ಹಾಕುದು, ನಾವು ಬೇರೆ ಏನು ಹಾಕುದಿಲ್ಲ ಅಲ್ಲ. ಅದರಲ್ಲಿ ನೀರು, ಹಾಲು ಅಂಥದ್ದೇನು ಆ್ಯಡ್ ಮಾಡೋದಿಲ್ಲ ಅಲ್ಲ. ಇರ್ತದೆ ಅದು. ಹೌದು, ಫ್ರಿಜ್ಜಲ್ಲಿ ಇಡ್ಬೇಕಂತ ಏನಿಲ್ಲ, ಹೊರಗೇನೆ ಇಟ್ಟರೆ ಆಯ್ತು. ಬರಣೆ ಎಲ್ಲ ಹಾಕಿ ಮಕ್ಕಳು ಬಂದು ತಗೊಂಡು ತಿನ್ನೋದು, ಖಾಲಿ ಮಾಡೋದಲ್ಲ. ನೀವು ಮನೆಯಲ್ಲಿ ಕ್ಯಾಂಡಲ್ ಹಚ್ಚುದಾ ಅಥವಾ ಏನು? ದೀಪ ಹಚ್ಚೋದು ಇಲ್ಲ, ನಾನು ಕ್ಯಾಂಡಲ್ ಹಚ್ಚೋದಿಲ್ಲ, ದೀಪನೇ ಹಚ್ಚೋದು. ಅದು ಚಂದ ಅಲ್ಲ ದೀಪ. ಅದಕ್ಕೆ ಟೈಮ್ ಕ್ಯಾಂಡಲ್ ಆದ್ರೆ 1 ನಿಮಿಷದಲ್ಲಿ ಎಲ್ಲ ಕಡೆ. ದೀಪಾವಳಿ ಅಂದ್ರೆ ಆಕ್ಚುಲಿ ದೀಪದಿಂದ ದೀಪ ಹಚ್ಚಿ ಅಂತ ಹೇಳ್ತಾರಲ್ಲ, ಹಾಗೆ ದೀಪದಿಂದ ದೀಪ ಹಚ್ಚಬೇಕು. ದೀಪದಿಂದ ದೀಪ ಹಚ್ಚಿ. ಈಗ ಎಲ್ಲ ಕ್ಯಾಂಡಲ್ ಎಲ್ಲ ಬರ್ಲಿಕ್ಕೆ ಹೋಗಿ ಎಲ್ಲ ಇದೆಲ್ಲ ಉದಾಸೀನ ಅಲ್ಲ. ಎಣ್ಣೆ ಎಲ್ಲ ಹಾಕ್ಲಿಕ್ಕೆ ಈಗ ನಮ್ಮ ಮಕ್ಕಳಿಗೆ ಎಣ್ಣೆ ಯಾರು ಹಾಕುದು, ಬತ್ತಿ ಯಾರು ಇಡುದು, ಇದೆಲ್ಲ ರೆಡಿ ಎಲ್ಲ. ಅದನ್ನು ನಿಜವಾಗಿ ಅಂದ್ರೆ ಇದನ್ನೇ ಹಾಕಿ ದೀಪ ಉರಿಸಿದ್ರೇನೆ ದೀಪಾವಳಿಗೆ ಒಂದು ಅರ್ಥ ಇರ್ತದೆ. ಇದು ಇದೆಲ್ಲ ಕರೆಕ್ಟ್ ಆಗ್ತಾ ಬರ್ತಾ ಇದೆ. ಪರಿಮಳ ಕೂಡ ಹಾಗೆ ಬರ್ತಾ ಉಂಟು. ಅದು ಫ್ರೈ ಆಗ್ತಾ ಬರುವಾಗ ನಮಗೆ ಗೊತ್ತಾಗ್ತದೆ, ಸ್ವಲ್ಪ ಪರಿಮಳ ಬರ್ಲಿಕ್ಕೆ ಶುರು ಆಗ್ತದೆ. ಹಸಿ ವಾಸನೆ ಹೋಗ್ಬೇಕು, ಇಲ್ಲದೆ ತಿನ್ನುವಾಗ ಹಸಿ ಹಸಿ ಬರ್ತದೆ. ಈಗ ಇನ್ನು ಸ್ವಲ್ಪ ತುಪ್ಪ ಹಾಕ್ತೇನೆ. ಈಗ ನಾವು ಗ್ಯಾಸ್ ಆಫ್ ಮಾಡುವ. ಈಗ ಅದು ಬಾಣಲೆ ಬಿಸಿ ಉಂಟಲ್ಲ, ಅದರಲ್ಲಿ ಸ್ವಲ್ಪ ಇದಾಗ್ತದೆ. ಈಗ ನಿಜವಾಗಿ ಒಂಥರ ಪಾಕ ಕರೆಕ್ಟ್ ಬಂತಲ್ಲ? ಕರೆಕ್ಟ್ ಬಂದಿದೆ. ಇನ್ನು ನಮಗೆ ಇದಕ್ಕೆ ಸಕ್ಕರೆ ಹುಡಿ ಆಗ್ಲಿಕ್ಕೆ ಇದೆ. ಸಕ್ಕರೆ ಹುಡಿ ಸ್ವೀಟ್ ಬೇಕಲ್ವಾ? ಸಕ್ಕರೆ ಹುಡಿ ಏನು ಪಾಕ ಏನಾಗಬೇಕಂತಿಲ್ಲ. ಇಲ್ಲ, ಪಾಕ ಆಗ್ಲಿಕ್ಕಿಲ್ಲ. ಪಾಕ ಆಗ್ತಾ ಹೋದ್ರೆ ಅದು ಗಟ್ಟಿಯಾಗಿ ಹೋಗ್ತದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗಿತೇನೆ ನಾನು. ಕೈಯಲ್ಲಿ ಮಿಕ್ಸ್ ಮಾಡೋದು ಅಂತ ಹೇಳಿ. ಹೌದು, ಇದಕ್ಕೆ ಈಗ ಸಕ್ಕರೆ ಹುಡಿ ಹಾಕ್ತೇನೆ. ಅದು ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡಿ. ಜಾಸ್ತಿ ಸ್ವೀಟು ಆಕ್ಚುಲಿ ಇದು ಉಂಡೆ ಸ್ವೀಟ್ ಜಾಸ್ತಿನೇ ಇರ್ತದೆ. ಇದು ಸ್ವಲ್ಪ ಈಗ ಬಿಸಿ ಉಂಟು, ಅದಕ್ಕೆ ನಾನು ಕೈ ಹಾಕ್ತಾ ಇಲ್ಲ. ಮತ್ತೆ ಕೈ ಬಿಸಿ ಆದ್ರೆ ದೀಪಾವಳಿ ದಿವಸ ಕೈ ಬಿಸಿ ಮಾಡ್ಕೊಳ್ಳೋದು ಬೇಡ ಅಂತ. ಆಮೇಲೆ ತಿನ್ಲಿಕ್ಕೆ ಆಗ್ಲಿಕ್ಕಿಲ್ಲಲ್ಲ. ಸ್ವಲ್ಪ ತಣ್ಣಗಾದ ನಂತರ ಕೈಯಲ್ಲಿ ಈಗ ನೋಡಿ, ಇದು ಡ್ರೈ ಫ್ರೂಟ್ಸ್ ಉಂಟು. ಇದನ್ನೇನು ಫ್ರೈ ಮಾಡೋದಂತ ಬೇಡ, ಹೀಗೇನೆ ಹಾಕು.
ಸ್ಪೆಷಲ್ ಟೇಸ್ಟ್ ತಿಂದ್ರೆ. ಮತ್ತೆ ಇದಕ್ಕೆ ಏಲಕ್ಕಿ ಪುಡಿ ಬೇಕಾದ್ರೆ ಪರಿಮಳ ಹಾಕ್ಬೋದು. ನಾನು ಹಾಕ್ಲಿಲ್ಲ. ಈಗ ನೋಡಿ ಸ್ವಲ್ಪ ತಣ್ಣಗಾಗ್ತಾ ಬಂತು. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡುವ ಕೈಯಲ್ಲಿ. ಖಾರ ಚಕ್ಕುಲಿ ಜೊತೆ ಸಿಹಿಯಾದ ಸ್ವಲ್ಪ ಉಂಡೆ ಸಿಕ್ಕಿದ್ರೆ ಖಾಲಿ ಮಾಡೋದು ಗೊತ್ತೇ ಆಗಲ್ಲ. ಹಬ್ಬ ಅಂತೂ ಹಬ್ಬ. ಇದು ಕರೆಕ್ಟಾಗಿ ಮಿಕ್ಸ್ ಆಗಿದೆ. ಉಂಡೆ ಕಟ್ಬೋದು, ತೊಂದರೆ ಇಲ್ಲ. ಈಗ ನೋಡಿ ಉಂಡೆ ಕಟ್ತಾ ಇದ್ದೇನೆ. ಉಂಡೆನು ಚಂದ ಬರ್ತಾ ಉಂಟಲ್ಲ. ಹೌದೌದು, ಅದು ತುಪ್ಪ ಹಾಕಿದ ಮೇಲೆ ಅದರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಹಾಕ್ಬೇಕಂತೇನಿಲ್ಲ, ಬೇಕಿದ್ರೆ ಹಾಕ್ಬೋದು ಅಷ್ಟೇ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆಲವರಿಗೆ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ನನಗೆ ಅದೆಲ್ಲ ಇಷ್ಟ ಇಲ್ಲ. ನಾನು ಅಂದರೆ ಹೀಗೆ ತಿಂತೇನೆ, ಇದರ ಒಟ್ಟಿಗೆ ಹಾಕಿ ತಿನ್ನುವುದು ಇಷ್ಟ ಇರುತ್ತೆ. ನಾನು ಮಾಡಿದರೆ ಪ್ಲೇನ್ ಆಗಿಯೇ ಮಾಡೋದು ಇದು ಮನೆಯಲ್ಲಿ. ಈಗ ಮತ್ತೆ ನೀವು ಹೇಳಿದ್ರೆ ಎಂತ ಮೇಡಮ್ ಏನು ಹಾಕ್ಲಿಲ್ಲ ಇದಕ್ಕೆ ಅಂತ, ಅದಕ್ಕೆಲ್ಲ ಕಾಣ್ತಾ ಇಲ್ಲ ಅಂತ ಹೇಳುದು ಬೇಡ ಅಂತ. ಹೌದು, ಪಕ್ಕ ಏನು ಬೇಕಂತ ಅನಿಸಿದ್ರು ಹಬ್ಬ ಇಲ್ಲದಿದ್ದು ಬೇರೆ ದಿವಸ ಕೂಡ ಏನು ಸ್ವೀಟ್ ಬೇಕಂತ ಅನಿಸಿದ್ರೆ ಕಡಲೆ ತುಪ್ಪ ಇದ್ರೆ ರೆಡಿ. ಸಕ್ಕರೆ ಅಂತೂ ಇರ್ತದೆ ಮನೆಯಲ್ಲಿ, ಅದನ್ನು ಉಡಿ ಮಾಡಿದ್ರೆ ಇತ್ತು. ಮಿಕ್ಸಿಗೆ ಹಾಕಿ ಸರ್ವ್ ಮಾಡ್ತೇನೆ. ಲಾಡು ಅಂತ ರೆಡಿ ಆಗಿದೆ, ಸರ್ವ್ ಮಾಡಲಿಕ್ಕೆ ಮಾತ್ರ ಬಾಕಿ. ಸಿಹಿಯಾದ ಕಡಲೆ ಹಿಟ್ಟಿನ ಉಂಡೆ ರೆಡಿಯಾಗಿದೆ. ಓಕೆ, ನಾರ್ಮಲ್ ಆಗಿ ಕಡಲೆ ಹಿಟ್ಟಿದ್ದು ನಾವು ಬೇರೆ ಎಲ್ಲ ಮಾಡ್ತೇವೆ, ಏನು ಬೋಂಡ ಗಿಂಡ ಆ ಥರ ಎಲ್ಲ ಮಾಡ್ತೇವೆ. ಈ ಥರ ಲಾಡು ಮಾಡಿ ತಿಂದರೆ ಹಬ್ಬ ದಿವಸ ಗಮ್ಮತ್ತು ಖಾಲಿ ಮಾಡ್ಬೋದಲ್ಲ. ಓಕೆ, ಟೇಸ್ಟ್ ನೋಡೋಲ್ಲ. ಓಕೆ, ಸುಮತಿ ಅವರು ಸಾಕಾಗಿರುವಂತಹ ಹಬ್ಬ ದಿವಸ ಕಡಲೆ ಹಿಟ್ಟಿನ ಲಾಡು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನಂತೂ ಇದನ್ನು ಟೇಸ್ಟ್ ಮಾಡೋಕ್ಕೆ ಕಾಯ್ತಿದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡಿ. ಬೇಸನ್ ಲಡ್ಡು ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ತುಪ್ಪದಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಹುರಿಯಿರಿ. ಘಮ ಬರುವವರೆಗೂ ಹುರಿಯಿರಿ. ನಂತರ ಸಕ್ಕರೆ ಪುಡಿ, ಗೋಡಂಬಿ, ಬಾದಾಮಿ ಚೂರುಗಳನ್ನು ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಯಾದ ಬೇಸನ್ ಲಡ್ಡು ರೆಡಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಒಂದು ಚಕ್ಕುಲಿ, ಇನ್ನೊಂದು ಕಡಲೆ ಹಿಟ್ಟಿನ ಲಾಡು ಅಲ್ಲ, ಕಾಯ್ತಾ ಇದ್ದೀವಿ ನಾವು ತಿನ್ನಲಿಕ್ಕೆ. ಓಕೆ, ಅದನ್ನು ಮುಂಚೆ ನೀವೇನೋ ಸ್ಪೆಷಲ್ ಆಗಿ ತಂದಿದ್ದೀರಿ ನಿಮಗೋಸ್ಕರ. ಓಕೆ, ಪುನೊಮ್ಮೆ ಹ್ಯಾಪಿ ದೀಪಾವಳಿ. ಓಕೆ, ಥ್ಯಾಂಕ್ ಯು. ನೀವು ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಸ್, ನೀವು ಅಂದರೆ ಈ ಥರದ ಫುಡ್ ಎಲ್ಲ ನೀವು ಆಗಲೇ ರೆಡಿ ಮಾಡಿ. ಹೌದು. ಓಕೆ, ಇದರಲ್ಲಿ ಸಾಕಾಗಿ ಉಂಟು. ಏನು ತುಕ್ಕುಡಿ, ಆಮೇಲೆ ಏನು ಇದು ಕುರ್ಕುರೆ ಅಂತ ಹೇಳಿ. ಓಕೆ, ಆಮೇಲೆ ಕೆಂಪು ಲಾಡು, ಪೇಡ, ಇದೆಲ್ಲ ಸಾಕದು. ಇದನ್ನೆಲ್ಲ ಖಾಲಿ ಆಮೇಲೆ ಮಾಡೋಲ್ಲ. ಓಕೆ, ಅದರಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಹಾಕಿ ಗಾಮದುಂಟು. ಈ ಥರ ಎಲ್ಲ ಸಿಕ್ಕಿದ್ರೆ ನಾವಂತೂ ಬಿಡುವುದೇ ಇಲ್ಲ. ಓಕೆ, ಈಗ ಫಸ್ಟಿಗೆ ನಾವು ಹಾಗಾದ್ರೆ ನಿಮ್ಮ ಕೈ ರುಚಿ ನೋಡುವಲ್ಲ. ಓಕೆ, ಚಕ್ಲಿ ನೋಡೋಣ. ಚಕ್ಲಿ ನೋಡೋಣ. ಫಸ್ಟ್ ಮಾಡಿದ ಚಕ್ಲಿ. ಸಾಫ್ಟ್ ಆಗಿ ಚೆನ್ನಾಗಿ ಉಂಟಲ್ಲ. ಇದೆಲ್ಲ ಹಬ್ಬ ದಿವಸ ಎಲ್ಲ ನಮಗೆ ಜಾಸ್ತಿ ತಿನ್ಲಿಕ್ಕೆ ಆಗಲ್ಲ, 1-2 ಇದರ ತಿನ್ನಬೇಕಲ್ಲ. ಓಕೆ, ಚಕ್ಕುಲಿ ಅಂತೂ ಸಾಕಾಗಿ ಉಂಟು. ಇನ್ನೊಂದು ಕಡಲೆ ಹಿಟ್ಟಿನ ಲಾಡು ಅಲ್ಲ. ನೀವು ಇದು ಸ್ವಲ್ಪ ಡ್ರೈ ಆಗಬೇಕಂತಲ್ಲ? ಇಲ್ಲ, ಡ್ರೈ ಆದರೆ ಸ್ವಲ್ಪ ಸ್ಮೂತ್ ಬರ್ತಾ ಇಲ್ಲ. ಇಷ್ಟೇ ಬರೋದು ಇದು. ಇದು ಡ್ರೈ ಆದ್ರೂ ಬಿಸಿ ಇದ್ರೂ ಒಂದೇ ರೀತಿ, ಏನು ಚೇಂಜಸ್ ಆಗುದಿಲ್ಲ. ಓಕೆ, ಸ್ಮೂತ್ ಆಗಿ ಉಂಟು. ಬಾಯಿಗೆ ಹಾಕುವಾಗ ಹಾಗೆ ಮೆಲ್ಟ್ ಆಗ್ತುಂಟಲ್ಲ. ಓಕೆ, ಚೆನ್ನಾಗಿ ಬಂದಿದೆ. ಇದು ಕೂಡ ಜಾಸ್ತಿ ಕೂಡ ತಿನ್ಲಿಕ್ಕೆ ಆಗಲ್ಲ, 1-2 ಜಾಸ್ತಿ. ಓಕೆ, ಚೆನ್ನಾಗಿತ್ತು ಮೇಡಮ್, ಟೇಸ್ಟ್ ಆಗಿ ಬಂತು. ಹೇಗೆ ಅನ್ನಿಸ್ತು ಈ ದೀಪಾವಳಿ ದಿವಸ ನಮ್ಮ ಸುರುಚಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಿ? ಖುಷಿ ಆಯ್ತು. ಎಲ್ಲ ಕಡೆ ದೀಪನೇ ಇದೆ, ಹಾಗೂ ಎಲ್ಲರ ಬಾಳಲ್ಲಿ ಕೂಡ ದೀಪವು ಹೀಗೆ ಬೆಳಗ್ತಾ ಇರಲಿ ಅಂತ ಹೇಳುವುದಲ್ಲ. ಓಕೆ, ನಮ್ಮ ಈ ರುಚಿ ಅಡುಗೆ ಮನೆ 2 ಡಿಶ್, ಅದು ಈ ದೀಪಾವಳಿ ಸ್ಪೆಷಲ್ ಆಗಿ 2 ಡಿಶ್ ಹೇಳ್ಕೊಡ್ತಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಒಂದು ಗಿಫ್ಟ್. ಥ್ಯಾಂಕ್ ಯು. ಏನಾದರೂ ಸ್ಪೆಷಲ್ ಆಗಿ ವೀಕ್ಷಕರಿಗೆ ದೀಪಾವಳಿ ದಿವಸ ಹೇಳೋದಾದ್ರೂ ಉಂಟಾ? ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳು. ನಮ್ಮ ಟಿವಿಯವರಿಗೂ ಹಾಗೂ ನಮ್ಮ ಟಿವಿಯ ವೀಕ್ಷಕರಿಗೂ ಎಲ್ಲರಿಗೂ ದೀಪಾವಳಿ ಹ್ಯಾಪಿ ದೀಪಾವಳಿ ಅಂತ ಹೇಳ್ಬೋದಲ್ಲ. ದೀಪಾವಳಿ ನಾಡಿನ ಜನತೆಗೆ ಶುಭವನ್ನು ತರಲಿ ಅಂತ ಹೇಳ್ಬೋದಲ್ಲ. ಓಕೆ, ಥ್ಯಾಂಕ್ ಯು ಮ್ಯಾಮ್.
ಓಕೆ, ಸುಮತಿ ಅವರು ಸಾಕಾಗಿರುವಂತಹ ದೀಪಾವಳಿ ಸ್ಪೆಷಲ್ ಒಂದು ಚಕ್ಕುಲಿ ಮತ್ತು ಇನ್ನೊಂದು ಕಡಲೆ ಹಿಟ್ಟಿನ ಲಾಡು ಎರಡು ಕೂಡ ಸಾಕಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ಹಾಗಾಗಿ ಸುಮತಿ ಅವರು ನನಗೇಂತೇಳಿ ಸ್ಪೆಷಲ್ ಆಗಿ ಏನು ಅವ್ರ ಮನೆಯಲ್ಲೆಲ್ಲ ಅವರ ಫ್ರೆಂಡ್ಸಿಗೆಲ್ಲ ಏನು ಸ್ವೀಟೆಲ್ಲ ರೆಡಿ ಮಾಡ್ತಾರಲ್ಲ, ಒಂದು ಪ್ಲೇಟ್ ಸ್ವೀಟನ್ನೆಲ್ಲ ತಂದು ನನಗೆ ಕೊಟ್ಟಿದ್ದಾರೆ. ನಾನಂತೂ ಇದನ್ನು ಖಾಲಿ ಮಾಡಲಿಕ್ಕೆ ಕಾಯ್ತಿದ್ದೇನೆ. ಇವತ್ತು ಸಂಜೆಯೊಳಗೆ ಎಲ್ಲವನ್ನು ಖಾಲಿ ಮಾಡ್ತಿದ್ದೇನೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಕೂಡ ದೀಪಾವಳಿಯನ್ನು ಸೂಪರಾಗಿ ಆಚರಣೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾನ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.